ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಬಾಲಿಕಾ ಜಾಗೃತಿ ಅಭಿಯಾನ ನಮ್ಮ ಪೊಂಜೋಕ್ಲಿಗ್ ಕಾನೂನು ತೆರೆಯೋನ್ನ ಆರೋಗ್ಯ ಜಾಗೃತಿ ಬೊಕ್ಕ ಆತ್ಮಧೈರ್ಯದಿಂಜಾವನ ಒಂದು ಶ್ರೇಷ್ಠ ಕಾರ್ಯಕ್ರಮ ಆದುಂಡೊಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಜೈಬುನ್ನೀಸಾ ಪಂತೆರು ಕುಡ್ಲದ ಕುಂಜತ ಬಯಲುಡು ಬಾಲಿಕಾ ಜಾಗೃತಿ ಅಭಿಯಾನ 2026 ಮುಗಿತಲ ಕಾರ್ಯಕ್ರಮ ಉದೀಪನ ಮಲ್ತದು ಅರಪಾತೆರಿಯರು. ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ಕುಡ್ಲ ಬೊಕ್ಕ ಲೋಬೋ ಫೌಂಡೇಶನ್ ಒಟ್ಟು ಸೇರಿಕೆಡು ಬಾಲಿಕಾ ಜಾಗೃತಿ ಅಭಿಯಾನ 2026 ಮುಗಿತಲ ಲೇಸ್ ಕುಡ್ಲ ಕುಂಜತ ಬೈಲ್ದ ನೋಬೆಲ್ ಆಂಗ್ಲ ಮಾಧ್ಯಮ ಶಾಲೆದ ಸಭಾಂಗಣಡು ನಡೆತಂಡು. ಒಂದು ತಿಂಗಳು ಕಾಲ ಕುಡ್ಲದ ಬೇತೆ ಬೇತೆ ಭಾಗದ ಶಾಲೆಯಲ್ಲಿ ದಿವನ್ನ ಬಾಲಿಕಾ ಜಾಗೃತಿ ಅಭಿಯಾನದ ಮುಗಿತಲ ಲೇಸಿನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಬೊಕ್ಕ ಕುಡ್ಲದ ಜಿಲ್ಲಾ ಕಾನೂನು ಸೇವೆಲೆನ ಪ್ರಾಧಿಕಾರದ ಸದಸ್ಯ ಕಾರ್ಯಂತರು ಜೈಬುನ್ನೀಸಾ ಉದೀಪನ ಮಲ್ತೆರು. ಜೈಬುನ್ನೀಸಾ ಪಾತೆರ್ದ ಈ ಅಭಿಯಾನ ನಮ್ಮ ಪೊಂಜೋಕ್ಲೆಗ್ ಕಾನೂನು ತಿಳುವಳಿಕೆ ಆರೋಗ್ಯ ಜಾಗೃತಿ ಬೊಕ್ಕ ಆತ್ಮಧೈರ್ಯನು ದಿಂಜಾದು ಸಮಾಜಡು ಧೈರ್ಯಡು ದುಂಬು ಪೋಯರೆ ಉಮೇದು ಕೊರ್ಪನ ಒಂದು ಶ್ರೇಷ್ಠ ಕಾರ್ಯಕ್ರಮ ಆದುಂಡೊಂದು ಪಂಡೆರು. ಶಿಶು ಬೊಕ್ಕ ಮಹಿಳಾ ಯೋಜನಾಧಿಕಾರಿ ಶ್ವೇತಾ ಎನ್ ಮಲ್ಲ ಬಿನ್ನೆರಾದ ಪಾತಿರ್ದ ಇಂಚಿಪ್ಪದ ದಿನೊಕ್ಲೆಡ್ ನಂಕ ಬೋಡಾಯಿ ನಾವು ಜಾಗೃತಿ ಹಿಡಿತಂಡ ಮಾತ್ರ ನಮ್ಮನ್ನು ನಮ್ಮ ರಕ್ಷಣೆ ಮಲ್ತನೊಲಿ ಒವೇ ಸಮಸ್ಯೆ ಆಪು ನೀಡಿದ ದುಂಬು ನಮ್ಮ ಜಾಗೃತಿ ವಹಿಸುಗಾಂದ ಪಂಡೆರು. ಕುಂಜತ ಬಯಲ್ ನಾಬೆಲ್ ಆಂಗ್ಲ ಮಾಧ್ಯಮ ಶಾಲೆದ ಆಡಳಿತ ಅಧಿಕಾರಿ ಮೊಹಮ್ಮದ್ ಶಾರಿಕ್ ಗುರುಕಾರ್ಮೆ ವಹಿಸದಿದ್ದರು. ಒಂದು ತಿಂಗಳು ಕಾಲ ಬೇತೆ ಬೇತೆ ಶಾಲೆಯಲ್ಲಿನ ಬರವು ಕಲ್ಪನಾ ಪೊಂಡುಲಿಗ ಮಾರ್ಗದರ್ಶನ ಕುರ್ನ ದಕ್ಷಿಣ ಕನ್ನಡ ಬಾಲ ನ್ಯಾಯ ಸದಸ್ಯರು ಸಚಿತಾನಂದ್ ಗೋಪಾಲ್ ಎಜೆ ಆಸ್ಪತ್ರೆ ಬೊಕ್ಕ ಸಂಶೋಧನಾ ಕೇಂದ್ರದ ಪೊಂಜೋಲಿನ ಸೀಕದ ಬಗೆಟ್ ಎಡಿಯನ ತಿರಿನಾರ್ ಡಾಕ್ಟರ್ ಸಂಸ್ಕೃತಿ ಶೆಟ್ಟಿ ಮಕ್ಕಳಿಗೆ ತಮ್ಮನದ ಮರ್ಯಾದೆ ಮಲ್ತಿರು. ಮಹಾನಗರ ಪಾಲಿಕೆದ ದುಂಬುದ ಕಾರ್ಪೊರೇಟರ್ ಶರತ್ ಕುಮಾರ್ ನಾವೆಲ್ ಆಂಗ್ಲ ಮಾಧ್ಯಮ ಶಾಲೆದ ಮುಖ್ಯೋಪಾಧ್ಯಾಯರು ಲತಾ ಪ್ರಸಾದ್ ಶೆಟ್ಟಿ ಕಾರ್ಯಕ್ರಮಟ್ಟಿದ್ದರು. ಕಾನೂನು ಸೇವಾ ಪ್ರಾಧಿಕಾರಗಳು ಇದ್ದು ಅವು ನಮ್ಮ ಜನರಿಗೆ ನಮ್ಮ ದೇಶದ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ಅವರಿಗೆ ಜೀವನದಲ್ಲಿ ಬರುವಂತಹ ಏರುಪೇರುಗಳನ್ನು ಅಡೆತಡೆಗಳನ್ನು ಹಿಂದಿಕ್ಕಿ ಮುಂದೆ ಹೋಗುವಂತಹ ಅಭಿವೃದ್ಧಿ ಹೊಂದುವಂತಹ ಒಂದು ನಾಲೆಡ್ಜ್, ಒಂದು ಅವೇರ್ನೆಸ್, ನಮಗೆ ಬೇಕಾದಂಥ ಕೆಲವಷ್ಟು ಕಾನೂನುಗಳು ಬೇಸಿಕ್ ಕ್ಲಾಸ್ ಅದರ ಬಗ್ಗೆ ಅರಿವನ್ನು ಮೂಡಿಸುವಂತಹ ಒಂದು ಅತ್ಯಂತ ಪ್ರಮುಖವಾದ ಕಾರ್ಯ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಥವಾ ತಾಲೂಕು ಕಾನೂನು ಸೇವೆಗಳ ಸಮಿತಿಗಳ ಮೇಲಿದೆ. So when you get a difficult time, girls especially, difficult time ಬಂದಾಗ why always me ಅಂತ you think, but the time has changed. Let it be me. Why not me? I'll face it. Let it be me. Why not me? ಆಗ್ತದೆ ನನಗೆ, ಏನು ಪ್ರಾಬ್ಲಮ್ ಹೇಳಿ. ಎಲ್ಲಿ ಹಿಂಸೆ ಅಥವಾ ಯಾವುದೇ ಒಂದು ತಪ್ಪು ಸಂಭವಿಸ್ತದೋ ಆವಾಗ ನಾವು ಎಚ್ಚೆತ್ತುಕೊಳ್ಳುವುದು ನಮಗೆ ಆ ಒಂದು ಅವೇರ್ನೆಸ್ ಇದ್ದಾಗ ಮಾತ್ರ. ನಾವು ಯಾವುದೇ ಅವಘಡಗಳು ಸಂಭವಿಸಬೇಕಂತ ಹೇಳುವಂಥದ್ದಲ್ಲ, ಆದರೆ ಅದಕ್ಕಿಂತ ಮುಂಚೆಯೇ ನಾವು ಎಚ್ಚೆತ್ತುಕೊಳ್ಳೋಣ ಅಂತ ಹೇಳಿ. ಯಾವ ರೀತಿಯಲ್ಲಿ ಸಮಸ್ಯೆಗಳು ಆಗ್ಬೋದು ಅಂತ ಹೇಳಿ ಮಾನ್ಯ ನ್ಯಾಯಾಧೀಶರು ಇವಾಗಲೇ ತಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಇದು ಮಾನವ ಕಳ್ಳ ಸಾಗಾಣಿಕೆ ಒಂದು ಉದಾಹರಣೆಯನ್ನಷ್ಟೇ ಕೊಟ್ಟಿದ್ದಾರೆ ಮೇಡಮ್. ಈ ಸ್ತ್ರೀ ಜಾಗೃತಿ ಸಮಿತಿ ಅಂತ ಹೇಳುವಂಥದ್ದು ಈ ಹಿಂದೆ ಕೂಡ ನಮ್ಮ ಈ ಕರಾವಳಿ ಜಿಲ್ಲೆಗಳಲ್ಲಿ ಉಡುಪಿ ಇರ್ಬೋದು, ಮಂಗಳೂರು ಇರ್ಬೋದು, ಕೊಡಗು, ಚಿಕ್ಕಮಗಳೂರು ಈ ಒಂದು ಜಿಲ್ಲೆಗಳಲ್ಲಿ ಕೆಲವೊಂದು ಪ್ರಕರಣಗಳಲ್ಲಿ ಸ್ತ್ರೀ ಜಾಗೃತಿ ಸಮಿತಿ ಕೂಡ ಭಾಗಿಯಾಗಿದೆ. ಪ್ರಾಯಭರ್ತಿ ಆವಂದಿನ ಪೊಣ್ಣುರ್ತಿನ ಬುಡಂದೆ ಅತ್ಯಾಚಾರ ನಡಪಾದು ಬ್ಲಾಕ್ ಮೇಲ್ ಮಲ್ತದು ಜೀವದೆಪ್ಪು ಎಂದು ಪೋಡಿಪಾದಿನ ಕುಡ್ಲದ ಕುಂಜತ ಬೈಲ್ ದೇವಿ ನಗರದ 20 ವರ್ಷ ಪ್ರಾಯದ ಸೋನು ಮಾಕ್ಲಿನ್ ನೊರುನ್ನ ಪನ್ಪನಾಯಗ ನಗರದ ಹೆಚ್ಚಿಗೆ ಜಿಲ್ಲಾ ಬೊಕ್ಕ ಸತ್ರ ನ್ಯಾಯಾಲಯ 20 ವರ್ಷ ಕಠಿಣ ಜೈಲು ಶಿಕ್ಷೆ ಬೊಕ್ಕ ದಂಡ ಪಾಡ್ದು ತೀರ್ಪು ಕೊಡ್ತುಂಡು. ಪ್ರಾಯಭರ್ತಿ ಆವಂದಿನ ಪೊಣ್ಣುರ್ತಿನ ಬುಡಂದೆ ಅತ್ಯಾಚಾರ ನಡಪಾದು ಬ್ಲಾಕ್ ಮೇಲ್ ಮಲ್ತದು ಜೀವದೆಪ್ಪೆ ಎಂದು ಪೋಡಿಪಾದಿನ ಕುಡ್ಲದ ಕುಂಜತ ಬೈಲ್ ದೇವಿ ನಗರದ 20 ವರ್ಷ ಪ್ರಾಯದ ಸೋನು ಮ್ಯಾಕ್ಲಿನ್ ನೊರುನ್ನ ಪನ್ಪನಾಯಗ ನಗರದ ಹೆಚ್ಚಿಗೆ ಜಿಲ್ಲಾ ಬೊಕ್ಕ ಸತ್ರ ನ್ಯಾಯಾಲಯ 20 ವರ್ಷ ಕಠಿಣ ಜೈಲು ಶಿಕ್ಷೆ ಬೊಕ್ಕ ದಂಡ ಪಾಡ್ದು ತೀರ್ಪು ಕೊಡ್ತುಂಡು. 2024 ಫೆಬ್ರವರಿ ದಿಂಚ ಆರೋಪಿ ಸೋನು ಮ್ಯಾಕ್ಲಿನ್ ಪೊಣ್ಣನ ಪ್ರೀತಿ ಮಲ್ಪೆಂದು ಮನಸ್ಸು ಹೋಯ್ತದು ಬುಡಂದೆ ಅತ್ಯಾಚಾರ ಮಲ್ತದಿತ್ತೆ. ಮೀವೊಂದು ಪುನಗ ವಿಡಿಯೋ ಕಾಲ್ ಮಲ್ತದು ಬೊಡ್ಚಂದಿನ ವಿಡಿಯೋ ರೆಕಾರ್ಡ್ ಮಲ್ತದು ಮೊಬೈಲ್ ಹಿಡಿದಿ ಒಂದು ಅವೇನು ಸುದ್ದಿ ಮಲ್ಪೆಂದು ಪೋಡಿಪಾದಿತ್ತೆ.
ಪಾದಿತ್ತೆ ಅಲ್ಲಿನ ಅಪ್ಪೆನು ಪಕ್ಕ ಅಕ್ಕನ ಕೇರುವ ಎಂದು ಪೋಡ್ಪಾದಿತ್ತೆ ಅಂಚಾದ ದೂರು ಕೊಡ್ದಿತ್ತದ ಅಪ್ಪಗದ ಕಂಕನಾಡಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಟಿ.ಡಿ. ನಾಗರಾಜ್ ಇಡೀ ತನಿಖೆ ನಡಪಾದ ಸಾಕ್ಷಿ ಆಧಾರಲಿನ ಒಟ್ಟು ಮಲ್ತದ ಕೋರ್ಟ್ಗೂ ದೋಷ ದೂರು ಪಟ್ಟಿ ಸಂದಾದಿತ್ತೆರು. ವಿಚಾರಣೆ ನಡಪಾಯಿನ ನ್ಯಾಯಾಧೀಶರು ಆರೋಪಿಗೆ 20 ವರ್ಷ ಕಠಿಣ ಜೈಲು ಶಿಕ್ಷೆ, 50,000 ರೂಪಾಯಿ ದಂಡ, ಕಲಂ 77 BNS ಕಾಯ್ದೆದಡಿಟ್ಟು 1 ವರ್ಷ ಬೊಕ್ಕ 5,000 ರೂಪಾಯಿ ದಂಡ, ಕಲಂ 15 ಫೋಕ್ಸೋ ಕಾಯ್ದೆದಡಿಟ್ಟು 1 ವರ್ಷ ಬೊಕ್ಕ 5,000 ರೂಪಾಯಿ ದಂಡ, ಕಲಂ 80 AG-E IT ಕಾಯ್ದೆದಡಿಟ್ಟು 1 ವರ್ಷ ಬೊಕ್ಕ 5,000 ರೂಪಾಯಿ ದಂಡ ಪಾಡ್ದೇರು. ಬಡವು ತಗ್ಗಾವ್ನ ಬೊಕ್ಕ ಮನುಷ್ಯತ್ವದ ಬೀಲೆನು ದಿರ್ತಪತ್ತರೆ ಬರವು ಕಲ್ಪನಕಲು ದುಂಬು ಬರಡುಂದು ಪ್ರೊಫೆಸರ್ ಡಾಕ್ಟರ್ ಶಿವಕುಮಾರ್ ಮಗದ ಪಂತೆರು ಕುಡ್ಲದ ನಾರಾಯಣಗುರು ಪದವಿ ಪೂರ್ವ ಕಾಲೇಜ್ದ ವಿದ್ಯಾರ್ಥಿ ಸಂಘ ಉದ್ದೀಪನ ಮಲ್ತದ ಅರ್ಪಾತೆರೆಯರು. ಕುಡ್ಲದ ಕುದ್ರೋಳಿ ಶ್ರೀ ನಾರಾಯಣಗುರು ಪದವಿ ಪೂರ್ವ ಕಾಲೇಜ್ದ ವಿದ್ಯಾರ್ಥಿ ಸಂಘದ ಉದ್ದೀಪನ ಲೇಸ ಶುಕ್ರವಾರ ನಡೆತಂಡ ಪ್ರಿನ್ಸಿಪಾಲರು ರೇಣುಕಾ ಋಣಿ ಎತ್ಕೊಂಡೆರು. ನಾರಾಯಣಗುರು ಬರವು ಸಂಸ್ಥೆಯಲ್ಲಿನ ಗುರುಕಾರ್ಯರು ನವೀನ್ ಚಂದ್ರ ಡಿ ಸುವರ್ಣ ಗುರುಕಾರ್ಮೆಡು ಕುಡ್ಲದ ಫಿಶರೀಸ್ ಕಾಲೇಜ್ದ ಅಕ್ವೆಟಿಕ್ ಬಯಾಲಜಿ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಶಿವಕುಮಾರ್ ಮಗದ ಮಲ್ಲ ಬಿನ್ನಿರಾದ ವಿದ್ಯಾರ್ಥಿ ಸಂಘ ಉದ್ದೀಪನ ಮಲ್ತಿರು. ವಿದ್ಯಾರ್ಥಿ ಕ್ಷೇಮ ಪಾಲಕಿರು ವೆಂಕಟೇಶ್ ನಾಯಕ್ಗೆ ವಿದ್ಯಾರ್ಥಿ ಸಂಘದ ಗುರುಕಾರ್ಯರು ಸಂಜಯ್ ಕುಮಾರ್ ಎಸ್, ಒತ್ತು ಗುರುಕಾರ್ಯರು ಶಿಬು, ಪ್ರಧಾನ ಕಾರ್ಯಂತರು ಸುಜನ್, ಜೊತೆ ಕಾರ್ಯಂತರು ಲಿಖಿತಾ, ಎದುರು ಪಕ್ಷದ ನಾಯಕರು ಕಮಲೇಶ್ ಈ ಪೊರ್ತಡಿತ್ತರು. ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಿಗೆ ಪ್ರತಿಜ್ಞೆ ಮಲ್ಪಾಯರು. ಸಂಘ ಉದ್ದೀಪನ ಮಲ್ತಿನ ಪ್ರೊಫೆಸರ್ ಡಾಕ್ಟರ್ ಶಿವಕುಮಾರ್ ಮಗದ ಪಾತಿರ್ದ ನನದ ವರ್ಷಲಿಡು ಬಡವು ಬೊಕ್ಕ ಮನುಷ್ಯತ್ವದ ಬಿಲೆ ಜಪ್ಪುನವು ನಮ್ಮ ಎದುರುಪ್ಪನ ಮುಖ್ಯ ಸವಾಲಾಯರುಂಡು. ಬಡವು ತಗ್ಗಾಯರೆ ಬೊಕ್ಕ ಮನುಷ್ಯತ್ವದ ಬಿಲೆನು ದಿರ್ತಪತ್ತರೆ ಬರವು ಕಲ್ಪನಕ್ಲು ದುಂಬು ಬೆರಡು ಬೇಲೆ ಸೃಷ್ಟಿಗೆ ಬರವು ಕಲ್ಪನಕ್ಲೆ ಜ್ಞಾನ ಗಳಸನುಡುಂದು ಪಂಡಿರು. ನವೀನ್ ಚಂದ್ರ ಡಿ ಸುವರ್ಣ ಗುರುಕಾರ್ಮದ ಪಾತ್ರೆ ಪಂಡದು ವಿದ್ಯಾರ್ಥಿ ಸಂಘ ಪ್ಲಾಸ್ಟಿಕ್ ಮಾಲಿನ್ಯ ಬೊಕ್ಕ ಲಂಚದ ತೊನ್ನೆಗೆ ಎದುರಾದ ಪೊರ್ಂಬಾಟ ಬೊಕ್ಕ ಬೇತೆ ಎಡ್ಡೆ ಕಾರ್ಯಗಳನ್ನು ನಡಪಾವೊಂದು ಬೇತೆ ವಿದ್ಯಾರ್ಥಿ ಸಂಘಗಳಿಗೆ ಮಾದರಿಯ ಉಂಡೊಂದು ಸಲಹೆ ಕೊರಿಯರು. ಉಪನ್ಯಾಸಕರು ಡಾಕ್ಟರ್ ಕೇಶವ ಬಂಗೇರ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾದ ನಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತೇವೆ ಹಾಗೂ ಸದಾ ಕ್ರಿಯಾಶೀಲರಾಗಿ ಶೈಕ್ಷಣಿಕ ಸಮಾಜ ಸೃಷ್ಟಿಯಲ್ಲಿ ಒಂದು 100ಕ್ಕೆ 100 ಫಲ ಅವರು ಎಕ್ಸ್ಟ್ರಾ ಅಂತ ಮೇಲೆ. ಆದ್ರಿಂದ ಮುಂದೊಂದು ದಿನ ಮನುಕುಲಕ್ಕೆ ಸವಾಲಾಗೋದು ಯುದ್ಧದ ಭೀತಿಯಲ್ಲ, ಫ್ಯೂಚರ್ ಥ್ರೆಟ್ ಟು ದ ಹ್ಯೂಮನ್ ಕೈಂಡ್ ನೀದರ್ ಡಿಸೀಸಸ್ ನಾರ್ ವಾರ್. ಮುಂದೆ ಮನುಕುಲಕ್ಕೆ ಸವಾಲಾಗೋದು ಯುದ್ಧದ ಭೀತಿಯೂ ಅಲ್ಲ, ರೋಗ ರುಜಿನಗಳ ಕಾಟವೂ ಅಲ್ಲ, ಬದಲಿಗೆ ಹಸಿವು ಮತ್ತು ಮಾನವೀಯ ಮೌಲ್ಯಗಳ ಕುಸಿತ ಬಹಳ ದೊಡ್ಡ ಸವಾಲಾಗಲಿದೆ. ಹಸಿವು ಮತ್ತು ಮಾನವೀಯ ಮೌಲ್ಯಗಳ ಕುಸಿತ ಬಹಳ ದೊಡ್ಡ ಸವಾಲಾಗಲಿದೆ. ತಾವು ತಮ್ಮ ವಿದ್ಯಾಭ್ಯಾಸವನ್ನ ಮುಗಿಸಿ, ಡಿಗ್ರಿ, ಮಾಸ್ಟರ್ ಡಿಗ್ರಿ, PhD whatever, ಅದನ್ನ ಮುಗಿಸಿ ನಿಮ್ಮ ಜ್ಞಾನವನ್ನ ಹಸಿವನ್ನ ನೀಗಿಸ್ಲಿಕ್ಕೆ ಮತ್ತು ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿಲಿಕ್ಕೆ ಉಪಯೋಗಿಸ್ಕೊಳ್ತೀನಿ ಎನ್ನುವುದಾದರೆ, ನಿಮ್ಮ ಜ್ಞಾನವನ್ನ ಹಸಿವನ್ನ ನೀಗಿಸ್ಲಿಕ್ಕೆ, ಜಗತ್ತಿನ ಹಸಿವನ್ನ ನೀಗಿಸ್ಲಿಕ್ಕೆ ಮತ್ತು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಲಿಕ್ಕೆ ಪ್ರಯತ್ನ ಪಡ್ತೀನಿ ಅನ್ನುವುದಾದರೆ ಕಂಡು ಬಿಡಬಹುದು. ಓಪನ್ ಮಾಡಿ, ಈಗ ರಿಲ್ಯಾಕ್ಸ್ ಆಗಿದೆ, ತೊಂದರೆ ಇಲ್ಲ. ಅರ್ಥ ಕೇಶವ ಭಟ್ರು ನೆನ್ಪಿಟ್ಕೊಳ್ಳಿ, ಎಲ್ಲ ಪ್ರಾಮಿಸ್ ಮಾಡಿದ್ದಾರೆ ನನಗೆ ಏನಂತ, ತಮ್ಮ ಜ್ಞಾನವನ್ನ ಸದ್ವಿನಿಯೋಗ ಮಾಡ್ಕೊಳ್ತೀನಿ ಅಂತ. ಈ ವರ್ಷ ಆಯ್ಕೆ ಆಗಿರುವಂತಹ ಎಲ್ಲ ಕ್ಯಾಬಿನೆಟ್ನ ಸಂಸದರು ಅಂತೀರಾ ಸರ್, ಕ್ಯಾಬಿನೆಟ್ನ ಸದಸ್ಯರಿಗೆಲ್ಲರಿಗೂ ನನ್ನ ಅಭಿನಂದನೆಗಳು. ನಾರಾಯಣಗುರು ಸಂಸ್ಥೆ ನಿಮ್ಮನ್ನ ಕೇವಲ 1 ವರ್ಷಕ್ಕೆ ಮಾತ್ರ ನಾಯಕರನ್ನಾಗಿ ಮಾಡಿದೆ. ಆದ್ರೆ ನಾನು ಶಿವಕುಮಾರ್ನಾಗಿ ಹೇಳ್ತಾ ಇದ್ದೀನಿ, ನೀವು ಸಾಯುವವರೆಗೂ ನಾಯಕರಾಗಬೇಕು. ಈಗಿನ ಯುವಕರಿಗೆ ತಾಳ್ಮೆ ಸ್ವಲ್ಪ ಕಮ್ಮಿ ಅಂತ, ಹೆಚ್ಚು ಮಾತು ಕೇಳಲಿಕ್ಕೆ ಯಾರಿಗೂ ಒಂದು ಆಸಕ್ತಿ ಇರುವುದಿಲ್ಲ. ಯಾಕಂದ್ರೆ ತಾಳ್ಮೆ ಇಲ್ಲ. ಬೇಕಾದ್ರೆ ಗಂಟೆಗಟ್ಟಲೆ ಮೊಬೈಲ್ ನೋಡ್ತಾರೆ. ಈಗ ತಾನೇ ನಮ್ಮ ಶಿವಕುಮಾರ್ ಅವರು ಹೇಳ್ತಾ ಇದ್ರು, 7 ರಿಂದ 8 ಗಂಟೆ ದಿವಸಕ್ಕೆ ಮೊಬೈಲ್ ನೋಡುವ ಯುವಕರು ಈಗ ಅಷ್ಟೇ ಟಿವಿ ನೋಡುತ್ತಾ. ಅದರಲ್ಲಿ ಜೀವನಕ್ಕೆ ಪ್ರಯೋಜನ ಆಗುವಂತಹ ಕಾರ್ಯಕ್ರಮ ನೋಡಿದ್ರೆ ತೊಂದರೆ ಇಲ್ಲ. ಕೇವಲ ಖಾಲಿ ಒಂದು ಟೈಮ್ ಪಾಸ್ಗೋಸ್ಕರ ನೋಡಿಕೊಂಡು ತಮ್ಮ ಈ ಅಮೂಲ್ಯ ಸಮಯವನ್ನು ಹಾಳು ಮಾಡುವುದು ಸರಿಯಲ್ಲ. ಆದಷ್ಟು ನಿಮ್ಮ ಭವಿಷ್ಯದ ಕಡೆ ಚಿಂತನೆ ಮಾಡಿ, ನಿಮಗೆ ಹಿರಿಯರು ಹೇಳುವಂತಹ ಮಾತುಗಳನ್ನು ದಯವಿಟ್ಟು ಕೇಳಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ
ಈ ವಿದ್ಯಾರ್ಥಿ ಸಂಘ ಇವತ್ತು ಈಗ ತಾನೇ ಉದ್ಘಾಟನೆ ಆಗಿದೆ. ಈ ಉದ್ಘಾಟನೆಯಾದಂತಹ ನಾರಾಯಣಗುರು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಸಂಘ ಹೆಚ್ಚಿನ ಚಟುವಟಿಕೆಗಳನ್ನು ಮಾಡಿಕೊಂಡು ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಒಂದು ಉತ್ತಮ ವಿದ್ಯಾರ್ಥಿ ಸಂಘ ಎಂಬ ಹೆಸರಿಗೆ ಪಾತ್ರರಾಗಲಿ ಅಂತ ಹೇಳಿ ಪ್ರಥಮವಾಗಿ ಹಾರೈಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಿಮ್ಮೇಳ ಮುಮ್ಮೇಳ ರಡ್ಡೆಟ್ಲ ಬಾರಿ ಜ್ಞಾನ ಇತ್ತಿನ ಗಣೇಶ ಕುಲಕಾಡಿ ತುಂಬಿದ ಕೊಡ ತುಳುಕುವುದಿಲ್ಲ ಪನ್ಪುನಂಚ ಇತ್ತೆರೆಂದು ಉಮೇಶ್ ನೀಲಾವರ ಪಂತೆರು ಕಿನ್ನಿಗೋಳಿ ತಾಳಮದ್ದೊಳಿ ಸಪ್ತದ 4ನೇ ದಿನ ಗುರುವಾರ ಗಣೇಶ ಕುಲಕಾಡಿಯರ್ನ ಬಗೆಟ್ ನಿಂಪುದ ಭಾಷಣ ಮಲ್ತದು ಆರ್ಪಾತೆರಿಯರು. ಕಿನ್ನಿಗುಳಿದ ಯಕ್ಷಲಹರಿ ಬೊಕ್ಕ ಯುಗ ಪುರುಷದ ನಿಲೆಟ್ಟು ಯಕ್ಷಲಹರಿದ 35ನೇ ವರ್ಷದ ಸಂಭ್ರಮ 2020 ತಲೆಕೋಡು ಕರ್ನಾಟಕ ಬ್ಯಾಂಕ್ ಯಕ್ಷಗಾನ ತಾಳಮದ್ದೊಳಿ ಸಪ್ತಂ ಬಲಂ ಭೀಮಾಭಿ ರಕ್ಷಿತಂ ಕಿನ್ನಿಗುಳಿದ ಯುಗ ಪುರುಷ ಸಭಾವನೋಡು ನಡತೊಂದಿತ್ತದ ಗುರುವಾರ 4ನೇ ದಿನದ ಕೂಟ ನಡೆತಂಡು. ಯಕ್ಷಲಹರಿ ಕಿನ್ನಿಗುಳಿದ ಗುರುಕಾರ್ಯರು ರಘುನಾಥ ಕಾಮತ್ ಕೆಂಚನಕೆರೆ ಎತ್ಕೊಂಡಿರು. ಶ್ರೀ ಕ್ಷೇತ್ರ ಇಳತ್ತೂರದ ಆಡಳಿತ ಮುಕ್ತೇಸರರು ಸಂತೋಷ್ ಕುಮಾರ್ ಹೆಗ್ಡೆ ಗುರುಕಾರ್ಮಿಡು ನಡತಿನ ಸಭಾ ಲೇಸಿಡು ಕಟೀಲು ಶ್ರೀನಿವಾಸ ಆಸರಣ್ಯರು ಪಾತೆರ್ದು ಯಕ್ಷಲಹರಿ ಬೊಕ್ಕ ತಾಳಮದ್ದೊಳಿ ಸಪ್ತಗು ಎಡ್ಡೆಬ್ಬು ಬಯಕಿಯರು. ಯಕ್ಷಗಾನ ಛಂದಸ್ಸು ಬಗೆಟ್ಟು ಎಡೇನ ತಿರಿದಿನ ಬೊಕ್ಕ ಪ್ರಸಂಗ ಕರ್ತುಲು ಗಣೇಶ ಕೊಲಕಾಡಿಯರ್ನ ಬಗೆಟ್ಟು ಉಮೇಶ ನೀಲಾವರ ನೆಂಪುದ ಭಾಷಣ ಮಲ್ತದ ತನಕ ಯಕ್ಷಗಾನದ ಬಾಲಪಾಠ ಮಲ್ತಿನ ಗಣೇಶ್ ಕೊಲಕಾಡಿ ತುಂಬಿದ ಕೊಡ ತುಳುಕುವುದಿಲ್ಲ ಪನ್ಪುನಂಚ ಇತ್ತೆರು. ಹಿಮ್ಮೇಳ ಮುಮ್ಮೇಳ ರಡ್ಡೆಟ್ಲ ಬಾರಿ ಜ್ಞಾನ ಅರೆಗಿತ್ತನೆಂದು ಪಂಡಿರು. ಬೆದ್ರದ ಎಕ್ಸಲೆಂಟ್ ಕಾಲೇಜ್ ಉಪನ್ಯಾಸಕಿ ರಂಜಿತ್ ಜೈನ್ ಪಾತಿರದು ಒವ್ವೆ ಪುರಾಣದಿತ್ತೊನ್ನೆ ಆಖೀರಿಗ ಧರ್ಮೊಗೆ ವಿಜಯ ನಿಜವಾಯಿನ ಕಲಾವಿದೆ ಅಪರಾಧನು ಏಪೋಗ್ಲ ಮಲ್ಪಾಯೆ ಶ್ರೇಷ್ಠವಾಯಿನ ನಮ್ಮ ದೇಶದ ಸಂಸ್ಕೃತಿನ ಬೊಕ್ಕ ಕನ್ನಡ ಭಾಷೆನ ಲೋಕದೋರ್ಮೆಗೆ ಮುಟ್ಟಾಯಿ ನಾವು ಯಕ್ಷಗಾನ ಸಂಸ್ಕೃತಿಯಿಂದ ಪಂಡಿರು. ಹವ್ಯಾಸಿ ಕಲಾವಿದರು ಸತೀಶ್ ಎಂ ಶೆಟ್ಟಿ ಬೈಲಗುತ್ತು ಮೇರೆಗೂ ತಮ್ಮರದ ಮರ್ಯಾದೆ ಮಲ್ತಿರು. ಕಿನಿಗೋಳಿ ಪಟ್ಟಣ ಪಂಚಾಯತ್ ಸದಸ್ಯರು ಲೋಕಯ್ಯ ಸಾಲ್ಯಾರ್, ಉದ್ಯಮಿ ಸಾಂತು ಮೊಯ್ಯರ್, ಬೆಂಗಳೂರದ ಚಂದ್ರಶೇಖರ್ ಸ್ವಾಮೀಜಿಯರ್ನ ಪರವಾದ ಮಾಧ್ಯಮ ಪ್ರತಿನಿಧಿ ಪುನೀತ್ ಕೃಷ್ಣ ಮೊಣ್ಕೂರ್ ಕುಲಾಲ ಸಂಘದ ಗುರುಕಾರ್ಯರು ಜಯರಾಮ್ ಕುಲಾಲ್ ಬೆನ್ನಿರಾದಿತ್ತರು. ಯಕ್ಷಲಹರಿದ ಪ್ರೋತ್ಸಾಹಕ್ಕೆ ಡಾಕ್ಟರ್ ಹರಿಕೃಷ್ಣ ಪುನರೂರು, ಯುಗ ಪುರುಷದ ಭುವನಾಭಿರಾಮ ಉಡುಪ, ಯಕ್ಷಲಹರಿದ ಕಾರ್ಯಂತಿರು ವಸಂತೇವಾಡಿಗ, ವಿನಯ ಆಚಾರ್ ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮ ಇತ್ತಿರು. ಶ್ರೀವತ್ಸ ಎಸ್ಆರ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ತಾಳಮದ್ದೊಳಿ ಸಪ್ತದ 4ನೇ ದಿನ ರವಿಚಂದ್ರ ಕನ್ನಡಿ ಕಟ್ಟೆ ಬೊಕ್ಕ ದೇವಿ ಪ್ರಕಾಶ್ ಕಟೀಲ್ ಭಾಗವತ್ ಕೆಡು ಸಮರ ಸೌಗಂಧಿಕ ಪ್ರಸಂಗದ ಕೂಟ ಮೂಡ್ದು ಬತ್ತಂಡ. ಭಕ್ತಿಯಲ್ಲಿ 9 ವಿಧ ಅಂತೆ. ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಶ್ರವಣವನ್ನು ಮಾಡುವ ಮುಖಾಂತರ, ಈ ತಾಳಮದ್ದಳೆಯನ್ನು ಕೇಳುವ ಮುಖಾಂತರ ನಾವು ಭಕ್ತಿಯನ್ನು ತೋರಿಸಬಹುದು. ಹಾಗೂ ಕೀರ್ತನ ಎಂದರೆ ಯಕ್ಷಗಾನದ ಭಾಗವತಿಕೆಯನ್ನು ಆಲಿಸುವ ಮುಖಾಂತರ ಕೂಡ ಭಕ್ತಿಯನ್ನು ತೋರಿಸಬಹುದಾಗಿದೆ. ಮತ್ತು ಈ ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಣೆ ಮಾಡಿದರೆ ಮೂಕೋಪಿ ಯತ್ ಪ್ರಸಾದೇನ, ಅಂದರೆ ಮೂಕನೂ ಕೂಡ ಒಳ್ಳೆಯ ವಾಗ್ಮಿ ಆಗಬಹುದು. ಹಾಗಾಗಿ ಇಲ್ಲಿ ನಡೆಯುವಂತಹ 36ನೇ ವರ್ಷದ ಕಾರ್ಯಕ್ರಮ ಎಲ್ಲ ಸುಗಮವಾಗಿ ನಡೆಯಲಿ, ಇನ್ನೂ ಕೂಡ ಇಂತಹ ಕಾರ್ಯಕ್ರಮಗಳು ಉತ್ತಮವಾಗಿ ನಡೆಯಲಿ ಎಂದು ನಾನು ಆರಾಧಿಸಿಕೊಂಡು ಬರುತ್ತಿರುವಂತಹ ದುರ್ಗೆಯನ್ನು ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸಿ. ಯಕ್ಷಗಾನ ರಂಗದ ಹಿಮ್ಮೇಳ ಮುಮ್ಮೇಳದಲ್ಲಿ ಅಪಾರ ಪರಿಣತಿಯನ್ನು ಪಡೆದವರಾದಂಥ ಗಣೇಶ್ ಕೊಲಕಾಡಿಯವರು ತಮ್ಮ ಬಗ್ಗೆ ಇದ್ದಂಥ ಅಹಂಕಾರ ಆಗಲಿ ಆ ಜ್ಞಾನವನ್ನು ಅವರು ಇತರರಲ್ಲಿ ಹೇಳಿಕೊಂಡವರಲ್ಲ. ಒಂದು ರೀತಿಯ ಬೂದಿ ಮುಚ್ಚಿದ ಕೆಂಡದಂತೆ ಇದ್ದವರು ಗಣೇಶ್ ಕೊಲಕಾಡಿಯವರು. ಅವರ ವ್ಯಕ್ತಿತ್ವ ಹೇಗೆ ಕೇಳಿದರೆ ಸರಳತೆ, ಸಜ್ಜನಿಕೆ, ವಿನಮ್ರ ವ್ಯಕ್ತಿತ್ವ, ಶಿಸ್ತು, ಸಮಯ ಪರಿಪಾಲನೆ, ಪರಿಶ್ರಮ ಗಣೇಶ್ ಕೊಲಕಾಡಿಯವರ ಜೀವನದಲ್ಲಿ ಕಾಣಬಹುದಾಗಿದೆ. ಯಾವತ್ತೂ ವಿಜಯವಾಗುವಂತಹದ್ದು ಧರ್ಮಕ್ಕೆ ಮಾತ್ರ. ಅದು ನೀವು ರಾಮಾಯಣದ ಕಥೆಗಳನ್ನು ತೆಕ್ಕೊಳ್ಳಿ, ಮಹಾಭಾರತವನ್ನು ತೆಕ್ಕೊಳ್ಳಿ, ಅಥವಾ ಕಾಲ್ಪನಿಕ ಪ್ರಸಂಗಗಳು ಏನನ್ನೇ ತೆಕ್ಕೊಳ್ಳಿ, ಜಯವಾಗುವಂಥದ್ದು ಕೇವಲ ಧರ್ಮಕ್ಕೆ. ಅಧರ್ಮದ ಪಕ್ಷ ಎಷ್ಟೇ ಬಲಿಷ್ಠವಾಗಿರಲಿ ಕೊನೆಯಲ್ಲಿ ಧರ್ಮ ಮಾತ್ರ ಗೆಲ್ಲುತ್ತದೆ. ಇದನ್ನ ಬಾಲಕರು ಕಲಿಯುವಾಗಲೇ ಇದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಅವರಿಂದ ಸಮಾಜಘಾತುಕ ಕೆಲಸಗಳು ಬಹಳ ಕಡಿಮೆ ಆಗ್ತದೆ. ನಿಮ್ಮಲ್ಲಿ ನಾನು ಬಹಿರಂಗವಾಗಿ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಆಗುವಂತಹ ಅಪರಾಧಗಳಲ್ಲಿ ಕಲೆಯನ್ನು ಒಲಿಸಿಕೊಂಡವರು ಮಾಡುವ ಅಪರಾಧಗಳು ಎಷ್ಟು ಅಂತ ನೀವು ಲೆಕ್ಕ ಹಾಕಿ. ಯಾಕೆಂದರೆ
ನಿಜವಾದಂತಹ ಕಲಾವಿದ ಅಪರಾಧ ಭಾವವನ್ನು ಯಾವತ್ತೂ ಕೂಡ ಹೊಂದಿರುವುದಕ್ಕೆ ಸಾಧ್ಯವೇ ಇಲ್ಲ. ಕಲ್ಕುರ ಪ್ರತಿಷ್ಠಾನದ ನಿಲಿಟ್ ಅಷ್ಟಮಿದಾನಿ ಕುಡ್ಲಡ ನಡಪೆರೊಪ್ಪುನ ರಾಷ್ಟ್ರೀಯ ಜೋಕ್ಲಿನ ಉಚ್ಚೆಯ ಶ್ರೀಕೃಷ್ಣ ವೇಷಪಂಥಗೂ ಸಂಬಂಧಪಟ್ಟದ್ದು ಸಮಾಲೋಚನಾ ಸಭೆ ಶ್ರೀಕೃಷ್ಣ ಚಿಂತನಾ ಕೂಟ ಕುಡ್ಲದ ಶಾರದಾ ವಿದ್ಯಾಲಯದ ಧ್ಯಾನ ಮಂದಿರಡು ನಡೆತಿದೆ. ಕಲ್ಕುರ ಪ್ರತಿಷ್ಠಾನದ ನಿಲಿಟ್ ಅಷ್ಟಮಿದಾನಿ ಕುಡ್ಲಡ ನಡಪೆರೊಪ್ಪುನ ರಾಷ್ಟ್ರೀಯ ಜೋಕ್ಲಿನ ಉಚ್ಚೆಯ ಶ್ರೀಕೃಷ್ಣ ವೇಷಪಂಥಗೂ ಸಂಬಂಧಪಟ್ಟಿದ್ದು ಸಮಾಲೋಚನಾ ಸಭೆ ಶ್ರೀಕೃಷ್ಣ ಚಿಂತನಾ ಕೂಟ ಕುಡ್ಲದ ಶಾರದಾ ವಿದ್ಯಾಲಯದ ಧ್ಯಾನ ಮಂದಿರಡು ಅಟ್ಟಣೆ ಮಲ್ತದಿತ್ತರು. ಕದ್ರದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ಪೂಜೆ ಮಲ್ಪನಾರು ಕೃಷ್ಣ ಅಡಿಗ ಸಭೆಯನ್ನು ಉದ್ದೀಪನ ಮಲ್ತಿರು. 2025 ಸೆಪ್ಟೆಂಬರ್ 4 ಶುಕ್ರವಾರ ಕದ್ರದ ಶ್ರೀ ಮಂಜುನಾಥ ದೇವಸ್ಥಾನದ ನಡಪುನ ಶ್ರೀಕೃಷ್ಣ ವೇಷಪಂಥ 2025 ರಾಷ್ಟ್ರೀಯ ಜೋಕ್ಲಿನ ಉಚ್ಚಯ ಆಚರಣೆ ఒక ಪಂಥದ ಬಗೆಟ್ಟು ಸಲಹೆ ಸೂಚನೆಗಳನ್ನು ಕೊರ್ದು ಚರ್ಚೆ ನಡಪಾಯರು. ಕೃಷ್ಣ ಅಡಿಗೆರ ಪಾತೆರ್ದು ಕೃಷ್ಣೆ ಪೆತ್ತೋಗು ಸಂಬಂಧಪಟ್ಟಿನ ದೇವೇರು ನಮ್ಮ ಕೈಡ್ದು ಆಯ್ನಾತು ಸಾಯನು ಗೋಸೇವೆ ಮಲ್ಪುನಕ್ಲಿಗ ಕೊರುಡು ಐಡ್ದು ಕೃಷ್ಣನ ಇಂಬು ತಿಕ್ಕೊಂಡೊಂದು ಪಂಡೆರು. ಕಲ್ಕುರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕುರ ಪಾತಿರ್ದು ಜವಣ ಜವಂದಿ ಜನಾಂಗ ನನದ ಬೊಲ್ಪಾವಡು ಎಡ್ಡೆ ಚಿಂತನೆಲಿನ ಬುಲೆಪವೊಂದು ಮಾತಿರ್ಲ ದುಂಪು ಪೋವಡು ಕಾರ್ಯಕ್ರಮದ ಗೆಲ್ಮೆಗೆ ಮಾತಿರ್ಲ ಕೈ ಜೋಡ್ಸಾವಡೊಂದು ಆರ್ಪಂಡೆರು. ಶಾರದಾ ವಿದ್ಯಾಲಯದ ಸಂಸ್ಥೆಲಿನ ಗುರುಕಾರ್ಯರು ಪ್ರೊಫೆಸರ್ MB ಪುರಾಣಿಕ್ ಪಾತಿರ್ದು ಒಂದು ಕೆಲಸೋಡು ನಮ್ಮ ಇಡೀ ಸೇರ್ಸಾವುಂಡ ಮಾತ್ರ ಬದುಕಡು ಸಾರ್ಥಕತೆ ಬರ್ಪುಂಡು. ಕೃಷ್ಣ ವೇಷಪಂಥ ಗೆಲ್ಮೆ ಪಡೆಪುನಂಚ ನಮ್ಮ ಮಾತ ಪರಿಪೂರ್ಣವಾದ ಸೇರುಣ್ಗಾಂದ್ ಪಂಡಿರು. ಯಕ್ಷಗಾನ ಕಲಾವಿದರು ಸಂಕಟಕಿರಾಯನ ಕದ್ರ ನವನೀತ ಶೆಟ್ಟಿ ಪಾತೆರ್ದು ಕೃಷ್ಣ ವೇಷಪಂಥದ ರೂಪ ಸ್ವರೂಪಲಿನ ಬಗೆಟ್ಟು ವಿವರ ಕೊಡ್ದು ಸಂಗನಿಕೇತನಡು ಕೃಷ್ಣಾಷ್ಟಮಿದ ಪೊರ್ತುಡು ಸುರುವಾಯಿನ ಕೃಷ್ಣ ವೇಷದ ಪರಿಕಲ್ಪನೆ ಹಿಡಿದು ಬೊಕ್ಕ ಕದ್ರದ ಮಂಜುನಾಥ ದೇವಸ್ಥಾನದ ಅಂಗನುಡು ಎಲ್ಲಿಯ ಮಟ್ಟೋಡು ಸುರುವಾಂಡು ಎನ್ಮ ಜೋಕಲು ವೇಷ ಪಾಡ್ದು ಸುರುವಾಯಿನ ಪಂಥ ಇತ್ತ ನಲ್ಪೊಡ್ಲ ಹೆಚ್ಚು ಎಗ್ಗೆಲಿಡ ನಡತೊಂದು ಪುನಃ ವಿಶೇಷ ಆದುಂಡೊಂದು ಪಂಡಿರು. ಯಕ್ಷಗಾನ ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ, ತಾಲೂಕು ಮಹಿಳಾ ಮಂಡಲ ಒಕ್ಕೂಟದ ವಿಜಯಲಕ್ಷ್ಮಿ ಕಟೇಲ್, ಶಾರದಾ ವಿದ್ಯಾಲಯದ ಪ್ರಿನ್ಸಿಪಾಲರು ದಯಾನಂದ ಕಟೇಲ್, ಶಾರದಾ ವಿದ್ಯಾಲಯದ ಟ್ರಸ್ಟಿ ಸುಧಾಕರ್ ರಾವ್ ಪೇಜ್ ಅವರ ಸಭೆಟ್ಟಿದ್ದರು. ಏನೇನೋ ಹೆಸರಿನಲ್ಲಿ ಯುವಜನಾಂಗ ತಾನು ಸಂಭ್ರಮಿಸಿಕೊಳ್ತದೆ. ಆ ಹೆಸರು ಬೇಕಾಗಿಲ್ಲ, ನಮಗೆ ಕೃಷ್ಣನ ಹೆಸರು. ನಮ್ಮ ಮುಂದಿನ ಜನಾಂಗ ಬೆಳಕು ಅಲ್ಲಿ ನೋಡಿ 2-3 ಜನ ಕೂತ್ಕೊಂಡಿದ್ದಾರೆ. ಅವರು ನಮ್ಮನ್ನು ಬೆಳಕಾಗಿ ರೂಪಿಸಿದ್ರು ನೀರೆಲ್ಲ. ಈಗ ನನ್ನ ದೇವರು ಪ್ರೊಫೆಸರಾಗಿದ್ದರು. ನಾವೆಲ್ಲರೂ ನಾವೊಂದು ಬೆಳಕೆ, ನಾವು ಯಾರು ಇಲ್ಲಿ ಕತ್ತರಿಗೆ ಹೋಗುವುದಲ್ಲ ಅಲ್ವಾ. ಆದರೆ ನಮ್ಮ ತಾಯಂದಿರು ಯಾವಾಗ ಅದರಲ್ಲಿ ಆಸಕ್ತಿ ವಹಿಸ್ತಾರೆ, ಮಕ್ಕಳು ಕೂಡ, ಮನೆ ಯಜಮಾನರು ಕೂಡ ಆಸಕ್ತಿ ವಹಿಸಬೇಕು ಆಗ್ತದೆ, ಅನಿವಾರ್ಯ. ಅಂದರೆ ಹೇಗೆ ಬೆಳೀತದೆ ಅಂದರೆ ನಮ್ಮ ಜೀವನದಲ್ಲಿ ಸಾರ್ಥಕ್ಕೆ ಬರುವುದು ಯಾವುದು ಅಂದರೆ ಯಾವುದೇ ರೀತಿಯ ಆಲಸ್ಯ ಬಿಡದೆ ವೇತಾಳನ ಕಥೆಯಲ್ಲಿ ಬರ್ತದ ಮತ್ತೆ 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 ಸರಿಯಾದಂಥ ಉತ್ತರ ಗೊತ್ತಿಲ್ಲ ನನಗೆ. ಏನು ತೊಡಕುಗಳು ಬಂದರೂ ಕೂಡ ಅದನ್ನು ಬಹಳ ಶ್ರದ್ಧೆಯಿಂದ ನಡೆಸಿಕೊಂಡು ಬಂದರು. ಅವರ ಜೊತೆ ನಮದಿ ಶೆಟ್ರ ಚಿಕ್ಕ ಟೀಮ್ ಇದೆ. ಈ ಕೃಷ್ಣವೇಷ ಸ್ಪರ್ಧೆಗೆ ಒಂದು ಶಕ್ತಿಯನ್ನು ತುಂಬಿದವರು ಕದ್ರಿಕಂಬಳ ಪರಿಸರದ ಅಂಗನವಾಡಿಯವರೆಲ್ಲ. ಆರಂಭದ ದಿನಗಳಲ್ಲಿ ನಮ್ಗೆಲ್ಲ ಕೃಷ್ಣವೇಷ ಸ್ಪರ್ಧೆಗೆ ಬರ್ತಿದ್ದ ಸ್ಪರ್ಧಾಳುಗಳು ಕದ್ರಿ ಪರಿಸರದ ಅಂಗನವಾಡಿಯ ಮಕ್ಕಳು. ಅದನ್ನೇ ಒಂದು ಟಾರ್ಗೆಟ್ ಮಾಡಿ ಕಳೆದ ವರ್ಷ ಟೀಚರ್ ಅವರು ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಹೋಗಿ ಅಲ್ಲಿ ಆಮಂತ್ರಣ ಪತ್ರಿಕೆ ಕೊಟ್ಟು ಅವರಲ್ಲಿ ಒಂದು ಉತ್ಸಾಹವನ್ನು ಮೂಡಿಸಿ ಆ ಕಡೆಯಿಂದ ಅವರೆಲ್ಲ ಬಂದು ಭಾಗವಹಿಸುವಂತಹ ಒಂದು ವ್ಯವಸ್ಥೆ. ವೇಷಗಾರಿಕೆ, ಈಗ ಯಾವುದು ವೇಷಭೂಷಣದ ವ್ಯವಸ್ಥೆ. ಆಗ ಮಂಗಳ ಆರ್ಟ್ಸ್ ಗೋಪಾಲ್ ಮಾಸ್ಟ್ರು ಅವರು ಕೃಷ್ಣವೇಷ ಸ್ಪರ್ಧೆಗೆ ನಮಗೆ ವೇಷಭೂಷಣಗಳನ್ನು ಒದಗಿಸ್ತಾ ಇದ್ರು. ಆಗ ಅವರದ್ದು ನಾವು ಹೇಳಿದ್ವಿ, ಈ ವರ್ಷ ಸುಮಾರು 50 ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಪ್ರತಿಷ್ಠಿತ ಕಂಪನಿಲೆಡು ಬೇಲೆ ಪಡೆಪಿನ ಅವಕಾಶ ತಿಕ್ಕೊಡುಂದು ಬಂಟ್ವಾಳದ ಶಾಸಕರು ರಾಜೇಶ್ ನಾಯ್ಕ್ ಉಳಿಪಾಡಿ ಪಂತಿರು. BC ರೋಡ್ದ ಸ್ಪರ್ಶ ಕಲಾ ಮಂದಿರಡು ಆಳ್ವಾಸ್ ಪ್ರಗತಿ 2025 ಮಾಮಲ್ಲ ಉದ್ಯೋಗ ಮೇಳದ ಮಾಹಿತಿ ಕಾರ್ಯಗಾರರು ಆರ್ಪಾತಿರಿಯರು. ಆಗಸ್ಟ್ 7 ಬೆದ್ರದ ಆಳ್ವಾಸ್ ವಿದ್ಯಾ ಗಿರಿಟ ನಡಪೆರಪ್ಪುನ ಆಳ್ವಾಸ್ ಪ್ರಗತಿ ಮಾಮಲ್ಲ ಉದ್ಯೋಗ ಮೇಳಡು ಬಂಟ್ವಾಳ ಕ್ಷೇತ್ರದ ಜವಣ ಜವಂದಿಲೆಗೆ ಹೆಚ್ಚ ಬೇಲದ ಅವಕಾಶಲಿನ ಮಲ್ತುಕೊರ್ಪುನ ದಿಟ್ಟಿಡು ಶಾಸಕರು ರಾಜೇಶ್ ನಾಯ್ಕ್ ಉಳಿಪಾಡಿ ನಾವು ಮೇದಿಡು ಉದ್ಯೋಗ ಮೇಳದ ದುಂಬತ್ತ ಮಾಹಿತಿ ಕಾರ್ಯಾಗಾರ ಶುಕ್ರವಾರ BC ರೋಡ್ದ ಸ್ಪರ್ಶ ಕಲಾ ಮಂದಿರಡು ಅಟ್ಟಣೆ ಮಲ್ತದಿದ್ದರು. ಶಾಸಕರು ರಾಜೇಶ್ ನಾಯ್ಕ್ ಕಾರ್ಯಾಗಾರದ ಬಗೆಟ್ಟು ಪಾತಿರ್ದು ಗ್ರಾಮೀಣ ಕಡೆತ ಬರವು ಕಲ್ಪನಕ್ಲೆಗಳ ಪ್ರತಿಷ್ಠಿತ ಕಂಪನಿಲಿಡ ಬೇಲೆ ಪಡೆಪಿನ ಅವಕಾಶ ತಿಕ್ಕೊಡು ಪಂಪಿನ ಉದ್ದೇಶ
ವರ್ಷಡು ಈ ಕಾರ್ಯಕ್ರಮ ದೀವೊಂದುಂಡು ಆಳ್ವಾಸ್ ಸಂಸ್ಥೆ ಕರಿನ 20 ವರ್ಷಲು ಹಿಡಿದು ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳನು ಗೆಲ್ಮಿಡ ನಡಪೊಂದಿತ್ತದ ಸಾರಗಟ್ಟಲೆ ಜವಣ ಜವಂದಿಲೆಗೆ ಬೇಲೆ ತಿಕ್ಕು ನಂಚ ಮಲ್ತದಂಡು ಈ ಸರ್ತಿದ ಉದ್ಯೋಗ ಮೇಳಗೂ 350 ಹೆಚ್ಚ ಕಂಪನಿಲು ಪುದರ್ ಕೊರ್ದಿತ್ತದ 10ನೇ ಪಾಸಾಯಿ ನೀಡಿದ ಬತ್ತಿನ ಪದವಿ ಮುಟ್ಟ ಕೆಲಸದ ಅವಕಾಶಲು ತಿಕ್ಕೆರೆ ಉಂಡು ಅಂತ ಅರ್ಥರಿಪಾಯಿರು ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಟ್ರಸ್ಟಿ ವಿವೇಕ್ ಆಳ್ವಾ ಪಾತಿರ್ದು ಆಳ್ವಾ ಸಂಸ್ಥೆ ಪಾಕ ವರ್ಷಲಿಡಿದ ಉದ್ಯೋಗ ಮೇಳನು ಗೆಲ್ಮಿಡ ನಡಪೊಂದಿತ್ತದ ಒಂದು ಜವಣ ಜವಂದಿಲಿನ ಭವಿಷ್ಯ ಕಟ್ಟನ ಮಹತ್ವದ ಸಾಮಾಜಿಕ ಕಾರ್ಯ ಆದುಂಡು ಎಂದು ಪಂಡಿರು ಕಾರ್ಯಗಾರರು ರೆಸ್ಯೂಮ್ ತಯಾರು ಮಲ್ಪನ ರೀತಿ ಸಂದರ್ಶನಗೂ ಅಗತ್ಯ ದಾಖಲೆಲು ಬೇತೆ ಬೇತೆ ಕಂಪನಿಲನ ವಿವರ ರಿಜಿಸ್ಟರ್ ಮಲ್ಪನ ಕಾರ್ಯ ಬೊಕ್ಕ ಉದ್ಯೋಗ ಮೇಳಡು ಪಾಲ್ದಿತ್ತುಂಡ ಬಗೆಟ್ ಪೂರಾ ಮಾಹಿತಿ ಕೊರಿಯರು ಕುಡ್ಲಡು ಶಾಸಕರೆಡ್ಡಿ ವೇದವ್ಯಾಸ್ಕ ಮತ್ತು ಬಾಳ್ತೆಡ ಅಗೋಸ್ಟ್ 4 ಅಂಗಾರೆ ಕುಡ್ಲ ನವಭಾರತ ಸರ್ಕಲ್ದ ಟಿವಿ ರಮಣ ಪೈ ಸಭಾಂಗಣಡು ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳದ ಓರಿಯೆಂಟೇಷನ್ ಕಾರ್ಯಕ್ರಮ ನಡಪೆರೆ ಉಂಡು. ನಮ್ಮ ರಾಜೇಶ್ ನಾಯ್ಕರು ನಾನು ಮೊನ್ನೆಯಿಂದ ಗಮನಿಸ್ತಿದ್ದೇನೆ, ಒಂದು 3-4 ಕಡೆ ಭಾರಿ ಜೋರಾಗಿ ಓರಿಯೆಂಟೇಷನ್ ಕಾರ್ಯಕ್ರಮದ ಪ್ರಚಾರಗಳು ನಡೀತಾ ಉಂಟು. ಅದರಲ್ಲಿ ಎದ್ದು ಬರುವುದು ನಮ್ಮ ಬಂಟ್ವಾಳ ಕ್ಷೇತ್ರದ ಇಡೀ ಒಂದು ಪ್ರಚಾರ ಅಂತ ನಾನು ಹೇಳಲಿಕ್ಕೆ ಭಾರಿ ಖುಷಿ ಪಡ್ತೇನೆ. ಬಂಟ್ವಾಳ ತಾಲೂಕು ಪೇರುತ್ಪಾದಕಿರ್ನ ಸಹಕಾರ ಸಂಘೋಲಿನ ಗುರುಕಾರ್ಯರು ಬೊಕ್ಕ ಕಾರ್ಯಂತಿರ್ನ ಸಮಾಲೋಚನಾ ಸಭೆ ಬುಧವಾರ ಬಿಸಿ ರೋಡ್ ಸ್ಪರ್ಶ ಕಲಾ ಮಂದಿರೋಡು ನಡೆತದೆ. ಬಂಟ್ವಾಳ ತಾಲೂಕು ಪೇರುತ್ಪಾದಕಿರ್ನ ಸಹಕಾರ ಸಂಘೋಲಿನ ಗುರುಕಾರ್ಯರು ಬೊಕ್ಕ ಕಾರ್ಯಂತಿರ್ನ ಸಮಾಲೋಚನಾ ಸಭೆ ಬುಧವಾರ ಬಿಸಿ ರೋಡ್ದ ಸ್ಪರ್ಶ ಕಲಾ ಮಂದಿರೋಡು ಅಟ್ಟಡೆ ಮಲ್ತದಿತ್ತೇರು. ದಕ್ಷಿಣ ಕನ್ನಡ ಸಹಕಾರಿ ಪೇರುತ್ಪಾದಕಿರ್ನ ಒಕ್ಕೂಟದ ಗುರುಕಾರ್ಯರು ರವಿರಾಜ್ ಹೆಗ್ಡೆ ಕೊಡಬೂರು ಗುರುಕಾರ್ಮಿ ವಹಿಸಿದ ಪಾತಿರ್ದು ದಕ್ಷಿಣ ಕನ್ನಡ ಪೇರು ಒಕ್ಕೂಟ ಕಾರ್ಯೋಡು ಗುಣಮಟ್ಟೋಡು ಬೊಕ್ಕ ಅಭಿವೃದ್ಧಿದ ಮಾತಾ ಕ್ಷೇತ್ರುಡ್ಲ ರಾಜುಡೆ ಸುರುತ ಸ್ಥಾನ ಕಾತಂದುಂಡು. ಈ ಸಾಧನದ ಪಿರವು ಜಿಲ್ಲೆದ ಹೈನುಗಾರರು ಬೊಕ್ಕ ಪೇರು ಉತ್ಪತ್ತಿದಕ್ಲಿನ ಸಹಕಾರ ಸಂಘೋಲಿನ ಭಾರಿ ಸಹಕಾರ ಉಂಡು. ನನ್ನ ಮಿತ್ತಗ್ಲ ಒಂದುವೇ ರೀತಿದ ಸಹಕಾರ ಕೋರ್ದು ಒಕ್ಕೂಟದ ಸುರುತ ಸ್ಥಾನ ಒರಿಪ ಒಂದು ಜಿಲ್ಲೆದ ಪುದರನು ನನಲಾತಿ ಎತ್ತರಗೂ ಕೊನೆಯರೆ ಮಾತಿರ್ಲ ಕೈ ಜೋಡಿಸಾವುಡು ಲೆಪ್ಪು ಕೊರಿಯರು. ಒಕ್ಕೂಟದ ಒತ್ತು ಗುರುಕಾರ್ಯರು ಉದಯ ಎಸ್ ಕೋಟ್ಯಾನ್, ನಿರ್ದೇಶಕರಾಯನ ಜಯರಾಮ್ ರೈ, ಸುಧಾಕರ್ ರೈ, ಸುಚರಿತಾ ಶೆಟ್ಟಿ, ನಂದರಾಮ್ ರೈ, ಸವಿತಾ ಎನ್ ಶೆಟ್ಟಿ, ವ್ಯವಸ್ಥಾಪಕ ನಿರ್ದೇಶಕರು ಜಯಕುಮಾರ್, ವ್ಯವಸ್ಥಾಪಕರು ಡಾಕ್ಟರ್ ರವಿರಾಜ್ ಉಡುಪ ಬೊಕ್ಕ ಒತ್ತು ವ್ಯವಸ್ಥಾಪಕರು ಜಾನೆಟ್ ರೊಸಾರಿಯೋ ಕಾರ್ಯಕ್ರಮಟ್ಟಿತ್ತರು. 10 ಬೊಕ್ಕ 12ನೇ ಕ್ಲಾಸ್ ಪರೀಕ್ಷೆಡೆ ಹೆಚ್ಚ ಮಾರ್ಕ್ ದೆತ್ತಿನ ಹೈನುಗಾರರ್ನ ಜೋಕ್ಲೆಗ್ ಬೊಕ್ಕ ಗೊಬ್ಬದ ಕ್ಷೇತ್ರಡು ಸಾಧನೆ ಮಲ್ತಿನ ಬರೋ ಕಲ್ಪನಕ್ಲೆಗ್ ಕಲ್ಪರೆ ಪಣ ಸಹಾಯ ಪಟ್ಟಿಯರು. ಬಂಟ್ವಾಳ ತಾಲೂಕದ ಎಡ್ಡೆ ಪೇರುತ್ಪತ್ತಿ ದಾಖಲಿನ ಸಹಕಾರ ಸಂಘೋಲಿಗ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತೇರು. ಕಕ್ಕೆಪದವು ಪೇರುತ್ಪತ್ತಿ ಮಲ್ಪನಾ ಸಹಕಾರ ಸಂಘ ಸುರುತ ಸ್ಥಾನ ಬೊಕ್ಕ ಒಗ್ಗ ಪೇರುತ್ಪತ್ತಿ ಮಲ್ಪನಾ ಸಹಕಾರ ಸಂಘ 2ನೇ ಸ್ಥಾನ ಪಡೆತಂಡ. ಹಾಲಿನ ಗುಣಮಟ್ಟವನ್ನು ವೃದ್ಧಿ ಮಾಡುವಂತಹ ನಿಮ್ಮ ಕೆಲಸ ಕಾರ್ಯಗಳು ತಮ್ಮಿಂದ ಆಗಲಿ, ಇಲ್ಲದಿದ್ದರೆ ಪುನರಪಿ ನಾವು ಪ್ರೈಸ್ ಚಾರ್ಟ್ನ ಬಗ್ಗೆ ಹಿಂದೆ ಏನಿತ್ತು ಅದನ್ನೇ ಅಡಾಪ್ಟ್ ಮಾಡುವಂಥ ಬಗ್ಗೆ ಆಲೋಚನೆ ಮಾಡುವಂಥ ಸಂದರ್ಭ ಬರ್ಬೋದು. ಇದು ನಿರ್ದೇಶಕ ಮಂಡಳಿಯವರು ಕೂಡ ಈ ಬಗ್ಗೆ ನಮ್ಮ ಈ ಒಂದು ಭಯ ಇದ್ದೇ ಇದೆ. ಸಂಘಗಳು AMCS ಅನ್ನು ಅಳವಡಿಸಿಕೊಳ್ಬೇಕು ಅಂತ ಹೇಳುವಾಗ ಬಂದಿತ್ತು. ಬಹುಶಃ ಇನ್ನು AMCS ಅಳವಡಿಸಿಕೊಂಡು ಅಲ್ಲಿ 3-5-8-5 ಫ್ಯಾಟ್ ಇರುವಂಥ ಗುಣಮಟ್ಟದ ಹಾಲಿಗೆ ಮಾತ್ರ ಸರ್ಕಾರದ ಅನುದಾನ ₹5 ಬರುವಂಥದ್ದು ಅಂತ ಹೇಳುವಂತಹ ಸರ್ಕಾರದ ಒಂದು ಸೂಚನೆ ಬಂದದ್ರಿಂದ ಇದು ಅನಿವಾರ್ಯವಾಗಿ ಎಲ್ಲ ಸಂಘಗಳು ಅಳವಡಿಸಿಕೊಳ್ಳುವಂಥ ಅವಶ್ಯಕತೆ ಬಂತು. ಆದ್ದರಿಂದ ಎಲ್ಲ ಸಂಘಗಳಲ್ಲಿ ಹಿಂದೆ ಏನೋ ಸ್ವಲ್ಪ ಆರ್ಥಿಕವಾಗಿ ಮುಗ್ಗಟ್ಟುಗಳು ಇರುವುದರಿಂದ ಬಹುಶಃ ಅವರಿಗೆ ಏನು ಅವರ ಕಂಪ್ಯೂಟರ್ಗಳಿಗೆ ಬೇಕಾದಂಥ ವಿವಿಧ ಸಲಕರಣೆಗಳ ಅದನ್ನು ಒದಗಿಸುವಂಥದ್ದು, ಅದನ್ನು ರಿಪ್ಲೇಸ್ ಮಾಡುವಂಥದ್ದು ಅಥವಾ AMCSಗೆ ಅಪ್ಡೇಟ್ ಮಾಡುವಂತಹದ್ದು ಕೆಲವು ಕೊರತೆಗಳು ಸಂಘಗಳಲ್ಲಿ ಕಂಡು ಬಂದಿತ್ತು. ಎಲ್ಲರೂ ಕೂಡ ಆ ಕೊರತೆ ನೀಗಿಸಲಿಕ್ಕೆ ಅವರು ತುಂಬ ಒಂದು ಅವರ ಹತ್ರ ಒಂದು ರೀತಿಯ ರೆಸಿಸ್ಟೆನ್ಸ್ ಇತ್ತು. ಅದರಿಂದ ಇದಕ್ಕೊಂದು ಪರಿಹಾರ ಕೊಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಆ ಎಲ್ಲ ಖರ್ಚು ವೆಚ್ಚಗಳನ್ನು ಸಂಘಗಳ AMCS ಅನ್ನು ಅಳವಡಿಸಲಿಕ್ಕೆ ಬೇಕಾದಂತಹ ಅವಶ್ಯಕತೆ ಇದ್ದಂತಹ ರಿಪ್ಲೇಸ್ ಮಾಡುವಂಥದ್ದು ಎಲ್ಲ ಒಂದು ಸ್ಪೇರ್ ಪಾರ್ಟ್ಸ್ ಬೇರೆ ಅದಕ್ಕೆ ಬೇಕಾದಂತಹ ಒಂದು ವಸ್ತುಗಳನ್ನು ನಾವು ರಿಪ್ಲೇಸ್ ಮಾಡಿ ಅದನ್ನು ಕೂಡ ಯಾರೋ ಒಬ್ಬರಿಗೆ ಇದಕ್ಕೆ ವಹಿಸಿಕೊಟ್ಟು ಒಂದು ಅವಧಿಯವರೆಗೆ ವಹಿಸಿಕೊಟ್ಟು ಎಲ್ಲ ಸಂಘಗಳು AMC ಅಳವಡಿಸಿಕೊಳ್ಬೇಕು. ಬಂಟ್ವಾಳ ತಾಲೂಕು ಶಂಭೂರುಡುಪ್ಪನ ದಕ್ಷಿಣದ ಶ್ರೀ ಶಿರಡಿ ಸಾಯಿ ಮಂದಿರುಡು ಈ ವರ್ಷದ ಆಟಿದ ತೆನಸು ಕಾರ್ಯಕ್ರಮ ಗುರುವಾರ ನಡೆತಂಡ. ಭಕ್ತರ ಕನತಿನ ತೆನಸ್ಲೇನು ಅಕ್ಲಿನ ಕೈಟೆ ಸಾಯಿಬಾಬರಿಗೆ ಬಲಸಿನ ಅವಕಾಶ ಮಲ್ತು ಕೊಡ್ದಿತ್ತರು. ಬಂಟ್ವಾಳ ತಾಲೂಕು ಶಂಭೂರುಡುಪ್ಪನ
ದಕ್ಷಿಣದ ಶ್ರೀ ಶಿರಡಿ ಸಾಯಿ ಮಂದಿರಡು ಈ ವರ್ಷದ ಆಟಿದ ತೆನಸು ಕಾರ್ಯಕ್ರಮ ಗುರುವಾರ ನಡೆತುಂಡು. ವರ್ಷಲ ನಡಪುನಂಚ ಈ ವರ್ಷಲ ಭಕ್ತಿಯರು ತಯಾರು ಮಲ್ತದ ಕನ್ನತಿನ ತೆನಸ್ಲೇನು ಅಕ್ಲಿನ ಕೈಟ್ ಸಾಯಿಬಾಬೆರಿಗೆ ಬಳಸುನ ಅವಕಾಶ ಮಲ್ತು ಕೊಡ್ದಿತ್ತೇರು. ಆಟಿ ತಿಂಗೊಲ್ದ ಅಡ್ಡಿಯ ತೆನಸ್ಲೇನು ಸಾಯಿಬಾಬೆರಿಗೆ ಅರ್ಪಣೆ ಮಲ್ತಿ ಬೊಕ್ಕ ಅವಿನ ಪ್ರಸಾದ ರೂಪುಡು ಭಕ್ತರಿಗೆ ಪಟ್ಟಿಯರು. ಶಂಭೂರು ಸಾಯಿ ಮಂದಿರದ ಗುರುಕಾರ್ಯರು ಸೂರಜೀರ್ನ ದುಂಬಾಳ್ತಿಡು ಭಕ್ತರಿಡ್ದು ಸಾಯಿಬಾಬೇರ್ನ ಮೂರ್ತಿಗೆ ಪೇರದ ಅಭಿಷೇಕ ನಡೆತುಂಡು. ಭಕ್ತಿರ್ನ ಇಷ್ಟಾರ್ಥ ಕೈ ಸೇರಡಂದು ಮಾತಿರ್ಲ ಈ ಪೊರ್ತುಡು ಸಾಯಿಬಾಬೆರಡ ನಟ್ಟುಂಡಿರು. ದಕ್ಷಿಣ ಕನ್ನಡ ಶಾಮಿಯಾನ ಯಜಮಾನರ ಸಂಘ ಕುಡ್ಲ ಘಟಕದ ಎನ್ಮನೆ ಮಾಸಭೆ ಕದ್ರದ ಲಯನ್ಸ್ ಸೇವಾ ಮಂದಿರಡು ನಡೆತಂಡು. ಕುಡ್ಲ ಘಟಕದ ಗುರುಕಾರ್ಯರು ಬಾಲಕೃಷ್ಣ ಕದ್ರ ಗುರುಕಾರ್ಮೆ ವಹಿಸುತ್ತಿದ್ದರು. ದಕ್ಷಿಣ ಕನ್ನಡ ಶಾಮಿಯಾನ ಯಜಮಾನರ ಸಂಘ ಕುಡ್ಲ ಘಟಕದ ಎನ್ಮನೆ ಮಾಸಭೆ ಕದ್ರದ ಲಯನ್ಸ್ ಸೇವಾ ಮಂದಿರಡು ನಡೆತಂಡು. ಘಟಕದ ಗುರುಕಾರ್ಯರು ಬಾಲಕೃಷ್ಣ ಕದ್ರ ಗುರುಕಾರ್ಮೆಡು ನಡೆತಂಡು. ವಲಯದ ಅನ್ವರ್ ಸಾಹು, ಟಿಎನ್ ರಮೇಶ್, ಕೃಷ್ಣ ಸತೀಶ್ ಭಂಡಾರಿ, ಆಲ್ವಿನ್ ಡಿಮೆಲ್ಲೋ, ಜೋಸ್ಟಿ ಡಿಸೋಜಾ ಮೊಕ್ಲಿಗ ತಮ್ಮನದ ಮರ್ಯಾದೆ ಮಲ್ತೆರು. ಸದಸ್ಯರನ್ನ ಜೋಕ್ಲಾಯ್ನ ಚಿರಾಗ್, ದಿನೇಶ್ ಕುಮಾರ್, ಅಭಿಜ್ಞಾ, ಗುರುಪ್ರಸಾದ್ ರಾವ್, ಫಾತಿಮಾ ಮಜ್ಯಮಾ, ಅಬುಬಕರ್ ಸಿದ್ದಿಕ್, ಯಜತ್ ಗಂಗಾಧರ ದೇವಾಡಿಗ ಮೊಕ್ಳಿಗ ಪ್ರತಿಭಾ ಪುರಸ್ಕಾರ ಕುರಿತು ಮರ್ಯಾದೆ ಮಲ್ತೇರು. 2026-27 ಸಾಲಗ ಪದಾಧಿಕಾರಿನ ಅಜಪಾದಿತದ ಗುರುಕಾರ್ಯರಾದ ನಿಶಿತ್ ಪೂಜಾರಿ, ಕಾರಿಂತೇರ್ ಗಾಡ್ವಿನ್ ಡಿಸೋಜಾ, ಪಣವ್ ಗುರುಕಾರ್ಯರು ರವಿಚಂದ್ರ, ಮರ್ಯಾದೆ ಗುರುಕಾರ್ಯರು ಅಬ್ದುಲ್ ರಶೀದ್, ಭಾಸ್ಕರ್ ಗಟ್ಟಿ, ಒತ್ತು ಗುರುಕಾರ್ಯರಾದ ಗುರುದತ್ ಪಾಯ್, ಸ್ಟ್ಯಾನಿ ಅಂಚನ್, ಸ್ಪಂದನಾ ನಾಗರಾಜ್, ಆಲ್ವಿನ್ ಪೇರಿನ್, ಸಲೀಂ ರಜಾಕ್, ಗಂಗಾಧರ ದೇವಾಡಿಗ, ಜತೆ ಕಾರ್ಯಂತರ ಅಶೋಕ್ ಕುದ್ರಾಡಿ, ದಿನೇಶ್ ಕೋಟ್ಯಾನ್, ಸಂಘಟನಾ ಕಾರ್ಯಂತರಾದ ಕಿರಣ್ ಕುಮಾರ್ ಮೊಕ್ಲಿನ ಅಜಪ್ಪು ನಡೆತಂಡು. ಹೆಚ್ಚ ಕಮ್ಮಿ ಮಲ್ತಿನ ಹೊಸ ಬಿಲೆ ಪಟ್ಟಿನ ಶಾಮಿಯಾನ ಯಜಮಾನರ ಸಂಘದ ಜಿಲ್ಲಾ ಗುರುಕಾರ್ಯರು ಬಾಬು ಕೆವಿ ಬಿಡುಗಡೆ ಮಲ್ತಿರು. ಕುಡ್ಲದ ಸೇಂಟ್ ಅಲೋಷಿಯಸ್ ಪ್ರೌಢಶಾಲೆ ಗ್ರಾಹಕ ಸಂಘದ ನೆಲೆಟ್ಟು ಜಾಗೋ ಗ್ರಾಹಕ್ ಪೋಸ್ಟರ್ ಪಂಥದ ಕಾರ್ಯಕ್ರಮ ನಡಪಾದಿರು. ಕುಡ್ಲದ ಸೇಂಟ್ ಅಲೋಷಿಯಸ್ ಪ್ರೌಢಶಾಲೆ ಗ್ರಾಹಕ ಸಂಘದ ನೆಲೆಟ್ಟು ಸ್ವತಂತ್ರ ದಾಳಿಕೊಡು ಶಾಲೆಡು ಜಾಗೋ ಗ್ರಾಹಕ್ ವಿಷಯದ ಪೋಸ್ಟರ್ ಪಂಥ ದೀದಿತ್ತೇರು. ಶಾಲೆದ ಮುಖ್ಯೋಪಾಧ್ಯಾಯರು ಜಾನ್ಸನ್ ಪಿಂಟೋ ಎಸ್ಟೇ ಕಾರ್ಯಕ್ರಮ ಉದ್ದೀಪನ ಮಲ್ತೇರು. ಜಾನ್ಸನ್ ಪಿಂಟೋ ಪಾತಿರ್ದು ಗಿರಾಕಿಲಿನ ಹಕ್ಕಲಿನ ಬಗೆಟ್ಟು ಜಾಗೃತಿ ಮೂಡಾವ್ನವು ಪ್ರತಿಯೊರಿ ನಾಗರಿಕೇರಿನ ಕರ್ತವ್ಯ. ಇಂಚಿನ ಪಂತಲೆಡ್ದು ಬರೋ ಕಲ್ಪನಕ್ಕಲು ಸಾಮಾಜಿಕ ಜವಾಬ್ದಾರಿನ ಅರ್ಥ ಮಲ್ತನ್ವಿರಂದು ಪಂಡಿರು. ಒತ್ತು ಮುಖ್ಯೋಪಾಧ್ಯಾಯರು ಲ್ಯಾನ್ಸಿ ಡಿಸೋಜಾ ವಿದ್ಯಾರ್ಥಿಲಿನ ಬುದ್ಧಿ ಚಾತುರ್ಪ ಬೊಕ್ಕ ಪುಣೆ ಪಾಟಿಗೇನು ಪೊಗಾರಿಯರು. ನಾಲ್ಪೊಡ್ಲ ಹೆಚ್ಚ ಕೂಟ ಪಂತೋಡು ಉಮೇದಡು ಪಾಲ್ದೆತ್ತೊಂದು ಗಿರಾಕಿ ಜಾಗೃತಿ ಬಗೆಟ್ಟು ಬೇತೆ ಬೇತೆ ವಿಷಯಲೇನ ಆಧಾರದ ಮಿತ್ತು ಪೊರ್ಲುದ ಪೋಸ್ಟರ್ಲೇನು ತಯಾರು ಮಲ್ತದಿತ್ತರು.
ಮಾತಾ പോസ്റ്ററിലേನು ಶಾಲೆದ ಅಂಗನೋಡು ಪ್ರದರ್ಶನಕ್ಕೂ ದೀದಿತ್ತೇರು. ಸರ್ವ ಕ್ಲಬ್ಲಿನ ಸಂಚಾಲಕಿ ಲೀನೆಟ್ ಮಥಾಯಿಸ್ ಕಾರ್ಯಕ್ರಮ ಇಟ್ಟಿತ್ತೇರು. So all of you have drawn beautifully several charts. I'm sure the judges will have tough time deciding who the winner is, because one is better. Pizza. Pizza. See that if it is comes to your knowledge, bring it to the knowledge of your madam. And wishing you all the very. ಯಕ್ಷಗಾನ ತಾಳಮದ್ದಳಿ ಈ ನಾಡದ ಕಲೆ ಅವೇನು ನಮ್ಮನೆ ಒರಿಪಾವುಡೊಂದು ಬೆದ್ರದ MCS ಬ್ಯಾಂಗ್ಳೂರ್ ಕಾರ್ಯರು ಬಾಹುಬಲಿ ಪ್ರಸಾದ್ ಪಂತೆರು ಕಿನಿಗೊಳಿ ಯಕ್ಷಲಹರಿ ತಾಳಮದ್ದಳಿ ಸಪ್ತದ 5ನೇ ದಿನದ ಶುಕ್ರವಾರದ ಸಭಾಲೇಸುಡು ಆರ್ಪಾತೆರಿಯರು. ಕಿನಿಗೋಳಿದ ಯಕ್ಷಲಹರಿ ಬೊಕ ಯುಗಪುರುಷದ ನಿಲೆಟ್ ಯಕ್ಷಲಹರಿದ 35ನೇ ವರ್ಷದ ಸಂಭ್ರಮ 2020 ತಲೆಕೊಡು ಕರ್ನಾಟಕ ಬ್ಯಾಂಕ್ ಯಕ್ಷಗಾನ ತಾಳಮದ್ದಳಿ ಸಪ್ತಂ ಬಲಂ ಭೀಮಾಭಿರಕ್ಷಿತಂ ಕಿನಿಗುಳಿದ ಯುಗಪುರುಷ ಸಭಾಭವನೋಡು ನಡತೊಂದಿದ್ದದು. ಶುಕ್ರವಾರ 5ನೇ ದಿನದ ಕೂಟ ನಡತಂಡು. ಯಕ್ಷಲಹರಿ ಕಿನ್ನಿಗೋಳಿದ ಗುರ್ಕಾರ್ಯರು ರಘುನಾಥ್ ಕಾಮತ್ ಕಿಂಚನಕೆರೆ ಮಾತ್ರೆಲ್ನ ಎತ್ಕೊಂಡಿರು. ಪುನರೂರು ಪ್ರತಿಷ್ಠಾನದ ಗುರ್ಕಾರ್ಯರು ದೇವಪ್ರಸಾದ್ ಪುನರೂರು ಗುರ್ಕಾರ್ಮೆಡು ಬೂಬಾ ಯಾನೆ ದೂಜಾ ಶೆಟ್ಟಿ ಭಾಗವತಿರು ಕಿಂಚನಕೆರೆ ಮೆರೆನ ನೆಂಪದ ಕಾರ್ಯಕ್ರಮ ನಡತಂಡು. ಕುಡ್ಲದ ರಾಘವೇಂದ್ರ ಮಠದ ಪ್ರಧಾನ ಪೂಜೆ ಮಲ್ಪುನ ಜಯರಾಮ ಉಡುಪಿರು ಆಶೀರ್ವಚನ ಕೊಡ್ದು. ಶ್ರೀನಿವಾಸ್ ಭಟ್ ಸತೀಶ್ ರಾಯ್ ಹಿಡಿದು ಬೊಕ ಭುವನಾಭಿರಾಮ ಉಡುಪಿರು ರಘುನಾಥ್ ಕಾಮತ್ ದುಂಬಾಳ್ತಿಡ ಪುರ್ಲುದ ಕೂಟ ನಡತಂದುಂಡು. ನನ್ನ ದುಂಬುಗ್ಲ ಎಡ್ಡೆಡೆ ನಡಪಡಂದು ಎಡ್ಡೆಪ್ಪು ಬಯಕೇರು ಭಾಗವತೇರು ಬೂಬಾಯಾನೆ ದೂಜಾ ಶೆಟ್ಟಿಯರ್ನ ಬಗೆಟ್ ಪಶುಪತಿ ಶಾಸ್ತ್ರಿ ನೆಂಪುದ ಭಾಷಣ ಮಲ್ತೆರು. ನಿಚ್ಚಲ ವರಿ ಕಲಾವಿದರಿಗೂ ತಮ್ಮನ ನಡತೊಂದಿತ್ತದ 5ನೇ ದಿನ ಜಯ ದೇವಾಡಿಗ ಪಡ್ರೆ ಮೇರೆಗೆ ತಮ್ಮನದ ಮರ್ಯಾದೆ ಮಲ್ತೆರು. ಪ್ರಾಯೋಜಕರ್ನ ನೆಲೆಟ್ಟು ನಾಗರಾಜ ಆಚಾರ್ಯರಿಗೆ ಮರ್ಯಾದೆ ಸಂದಾಯಿತ ಮಲ್ತೆರು. ಬೆದ್ರದ ಮೂಡಬಿದ್ರೆ ಸರ್ವಿಸ್ ಕೋಆಪರೇಟಿವ್ ಸೊಸೈಟಿ ಬ್ಯಾಂಗ್ಳೂರ್ ಕಾರ್ಯರ್ ಬಾಹುಬಲಿ ಪ್ರಸಾದ್ ಪಾತೆರ್ದು ದುಂಬು ಯಕ್ಷಗಾನೋಡು ಏರು ಮಾತ ಸೇವೆ ಮಲ್ತದೇರ ಆಕ್ಲೆನ ನೆಂಪು ಮಲ್ಪನ ಬೊಕ್ಕ ಇತ್ಯದ ಕಲಾವಿದರಿಗೂ ಸಮ್ಮನ ಮಲ್ಪನವು ಎಡ್ಡೆ ಕಾರ್ಯಕ್ರಮ. ಯಕ್ಷಗಾನ ತಾಳಮದ್ದಳಿ ಈ ನಾಡದ ಕಲೆನು ನಮನೆ ಒರಿಪಾವುಡು. ಯುಗಪುರುಷ ಒವೇ ಕಾರ್ಯಕ್ರಮ ಮಲ್ತಂಡಲ 100% ಗೆಲ್ಮೆ ಪಡೆಪುಣೊಂದು ಪಂಡೆರು. ದೇವಪ್ರಸಾದ್ ಪುನರೂರು ಗುರ್ಕಾರ್ಮೆದ ಪಾತ್ರ ಪಂಡದು ಅನಂತ ಪದ್ಮನಾಭ ಉಡುಪೇರು ಸುರು ಮಲ್ತದಿನ ಯುಗಪುರುಷ ಸಂಸ್ಥೆದ ನಿಲಿಟ್ಟು ಸಾರಗಟ್ಟೆ ಕಾರ್ಯಕ್ರಮ ಆತಂಡ. ಯಕ್ಷಗಾನ ಬೊಕ್ಕ ಕಲಾವಿದರಿನ ಬುಡಂದೆ ಒರಿಪಾದ ಬುಳೆಪವನ ಕೆಲಸ ನಿಕ್ಲೆಡ್ದ ಆವಡಂದು ಎಡ್ಡೆಪ್ಪು ಬೈಕೇರು. ಉದ್ಯಮಿ ಬೂಬಾಯಾನೆ ದೂಜಾ ಶೆಟ್ಟಿ ಕುಟುಂಬದ ಶ್ರೀಕಾಂತ ಶೆಟ್ಟಿ ಉದ್ಯಮಿ ಬೋಳಾ ಪರಾರಿ ವಿಕಾಸ್ ಬಿ ಶೆಟ್ಟಿ ಕಿನ್ನಿಗೋಳಿದ ಉದ್ಯಮಿ ಸ್ಟ್ಯಾನಿ ಪಿಂಟೋ ರೋಟರಿ ಸಂಸ್ಥೆ ಕಿನ್ನಿಗೋಳಿದ ಗುರ್ಕಾರ್ಯರು ಪ್ರವೀಣ್ ಸಾಲ್ಯಾನ್ ಕ್ಯಾಟರಿಂಗ್ ಉದ್ಯಮಿ ಜಯ ಪೂಜಾರಿ ನಿಡ್ಡೋಡಿ ಭಿನ್ನರಾದಿದ್ದರು. ಯಕ್ಷಲಹರಿ ಮರ್ಯಾದಿ ಗುರ್ಕಾರ್ಯರು ಶ್ರೀಪತಿ ಭಟ್ ಬೆದ್ರ ಕಾರಿಂತಿರು ವಸಂತ ದೇವಾಡಿಗ ಬೊಕ್ಕ ಪದಾಧಿಕಾರಿಗಳು ಕಾರ್ಯಕ್ರಮ ಇಟ್ಟೆರು. ಬಿನ್ನೆರೆಗ್ ಮಾತ್ರೆಗ್ಲ ನಿಂಪದ ಕಾಣಿಕೆ ಆದ ಪೂತ ಬೊಕ್ಕ ಫಲಕೊರ್ಪುನ ದೈಕ್ಲೇನ್ ಪಟ್ಟಿಯರು. ವಿನಯ ಆಚಾರ್ಯ ಹೊಸಬೊಟ್ಟು ಕಾರ್ಯಕ್ರಮ ಸುದ್ದಾರ್ಥ ಕೊರಿಯರು. ತಾಳಮದ್ದಳಿ ಸಪ್ತದ 5ನೇ ದಿನ ಚಿನ್ಮಯ ಭಟ್ ಕಲ್ಲಡ್ಕ ಬೊಕ್ಕ ಕಾವ್ಯಶ್ರೀ ಅಜೇರ್ ಮೊಕ್ಲೇರ್ದು ಕೀಚಕ ವಧೆ ಪ್ರಸಂಗದ ಕೂಟ ಮೂಡ್ದು ಬತ್ತಂಡ. ಯಕ್ಷಗಾನ ತಾಳಮದ್ದಳೆಯನ್ನು ಒಳ್ಳೆಯ ರೀತಿಯಿಂದ ವರ್ಷಂಪ್ರತಿಯು ಮಾಡಿಸ್ತಾ ಇದ್ದಾರೆ. ಅದರಿಂದಾಗಿ ಅನೇಕ ಒಳ್ಳೆಯ ವಿದ್ವಾಂಸರನ್ನೆಲ್ಲ ಕರೆಸಿ ಒಳ್ಳೆಯ ರೀತಿಯಿಂದ ಹಾಗೆ ಗೌರವ ಹಾಗೆ ಸನ್ಮಾನ ಕಲಾವಿದರ ಸನ್ಮಾನ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಯಕ್ಷಲಹರಿಯವರು. ಹಾಗೆಯೇ ಪ್ರಾರಂಭದಲ್ಲಿ ಶ್ರೀನಿವಾಸ ಭಟ್ರು ಮಾಡ್ತಾ ಇದ್ದರು. ಆ ನಂತರದಲ್ಲಿ ಸತೀಶ ರಾವ್ ಇವರು ಇದನ್ನೆಲ್ಲ ನಡೆಸ್ತಾ ಇದ್ದರು. ಈಗ ನಮ್ಮ ಶ್ರೀಪತಿ ಭಟ್ರು ಭುವನಾಭಿರಾಮ ಉಡುಪ ಹಾಗೆ ಯಕ್ಷಲಹರಿಯವರೆಲ್ಲ ಅಧ್ಯಕ್ಷರು ಹಾಗೆ ಸದಸ್ಯರೆಲ್ಲ ಒಟ್ಟಿಗೆ ಸೇರಿಕೊಂಡು ಇದನ್ನು ಒಳ್ಳೆ ರೀತಿಯಿಂದ ನಡೆಸ್ತಾ ಇದ್ದಾರೆ. ಒಳ್ಳೆ ರೀತಿಯಿಂದ ನಡೆಯುತ್ತದೆ. ಸುಮಾರು 36 ವರ್ಷಗಳಿಂದ ಒಂದು ಸಂಸ್ಥೆ ನಡಿಬೇಕಾದ್ರೆ ಅದು ಸಣ್ಣ ವಿಷಯ ಅಲ್ಲ. ಅದು ನಿರಂತರ ನಡಿಬೇಕಾದ್ರೆ ಅದರಲ್ಲಿರುವ ಪದಾಧಿಕಾರಿಗಳಿರ್ಬೋದು, ಈಗಿನ ಅಧ್ಯಕ್ಷರು ಇರ್ಬೋದು, ಗೌರವಾಧ್ಯಕ್ಷರ ಶ್ರೀಪತಿ ಭಟ್ ಇರ್ಬೋದು, ಎಲ್ಲರ ಒಂದು ವಿಶೇಷವಾದ ಪ್ರಯತ್ನದಿಂದ ಇದು ನಡೀತಾ ಇದೆ. ನಮಗೆ ಅವಕಾಶ ಭಾಳಷ್ಟು ಸಿಗ್ತದೆ. ಅವಕಾಶನ ಉಪಯೋಗಿಸಿಕೊಳ್ಳುವಂಥ ಶಕ್ತಿ ನಮ್ಮಲ್ಲಿ ಇರಬೇಕು. ಬಹುಶಃ ಇವತ್ತು ಯಕ್ಷಲಹರಿ ಅಂತ ಸಂಸ್ಥೆ ಅವಕಾಶವನ್ನು ಉಪಯೋಗಿಸ್ಕೊಂಡು ಬರ್ತಿದೆ. ಅದನ್ನು ನಿರಂತರ ನಡಿಬೇಕೆಂಬ ದೊಡ್ಡ ಇಚ್ಛೆ. ಕಲಾವಿದರನ್ನು ಪ್ರೋತ್ಸಾಹ ಮಾಡಬೇಕು. ನಮ್ಮ ನಾಡಿನ ಕಲೆ ಅದು ಯಕ್ಷಗಾನ ಇರ್ಬೋದು, ತಾಳೆಮದ್ದಲೆ ಇರ್ಬೋದು, ಇದನ್ನು ಯಾರು ಉಳಿಸ್ಕೊಳ್ಬೇಕಂದ್ರೆ ನಾವೇ ಅದನ್ನು ಉಳಿಸ್ಕೊಂಡು ಬರಬೇಕು.
ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಒಳ್ಳೆಯ ಕಾರ್ಯಕ್ರಮ 7 ದಿವಸ ನಿರಂತರವಾಗಿ ತಾಳಮದ್ದಲೆ ಸಪ್ತಾಹ ನಡೀತಾ ಬರ್ತಾ ಇದೆ. ಅದು ಕೂಡ ಯುಗಪುರುಷದಂತಹ ಒಂದು ಈ ಪುಣ್ಯ ವೇದಿಕೆಯಲ್ಲಿ. ಯಾಕೆಂದರೆ ಕೊಡತೂರು ಅನಂತ ಪದ್ಮನಾಭ ಉಡುಪರು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಯುಗಪುರುಷ ಸಂಸ್ಥೆಯನ್ನು ಸ್ಥಾಪಿಸಿದರು. ಅದರೊಂದಿಗೆ ಸಭಾ ವೇದಿಕೆಯನ್ನು ಸ್ಥಾಪಿಸಿದರು. ಹಲವಾರು ಸಾವಿರಾರು ಕಲಾವಿದರು ಇದೇ ವೇದಿಕೆಯಲ್ಲಿ ವೇದಿಕೆಯನ್ನು ಪಡೆದುಕೊಂಡು ಹಲವಾರು ದೊಡ್ಡ ಕಲಾವಿದರಾಗಿ ಮೂಡಿ ಬಂದಿದ್ದಾರೆ. ಅಂಥ ಒಂದು ಪುಣ್ಯ ಜಾಗ ಇದು. ಇದರಲ್ಲಿ ಇವತ್ತು ಒಳ್ಳೆಯ ಉದ್ದೇಶ ಇಟ್ಕೊಂಡು 36 ವರ್ಷಗಳಿಂದ ನಿರಂತರವಾಗಿ ಕಾರ್ಯಕ್ರಮ ಮಾಡಿಕೊಂಡು ಬರ್ತಿರೋರು ಯಕ್ಷಲಹರಿ ಅವರು. ಎಲ್ಲ ಸದಸ್ಯರು ಯಕ್ಷಗಾನ ಕಲೆಯನ್ನು ಉಳಿಸ್ಲಿಕ್ಕೋಸ್ಕರ ಬೆಳೆಸಲಿಕ್ಕೋಸ್ಕರ ನಿರಂತರವಾಗಿ ಶ್ರಮ ಪಡುತ್ತಾ ಒಳ್ಳೆಯ ಕಾರ್ಯಕ್ರಮ ಮಾಡಿಕೊಂಡು ಬರ್ತಾ ಇದ್ದಾರೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬೊಕ್ಕ ಕುಡ್ಲದ ನಾರಾಯಣಗುರು ಯುವ ವೇದಿಕೆದ ಒಟ್ಟು ಸೇರಿಗೆಡ ಆಯ್ತಾರ ಕಾಂಡೆ 10 ಗಂಟೆಗೆ ಕೊಡಿಯಲ್ ಬಾಯಲ್ ದಕ್ಷಿಣ ಕನ್ನಡ ಸಹಕಾರ ಸಂಘದ ಸಪ್ತವರ್ಣ ಸಭಾಂಗಣಡು ಮರಿಯಲದ ಮಿನ್ನದನ ಕಾರ್ಯಕ್ರಮ ನಡಪುಂಡು. ತುಳು ಬದುಕದ ಪೊರ್ಲು ತಿರ್ಲು ಉಪನ್ಯಾಸ ಬರೋ ಕಲ್ಪನಕ್ಲೆಗ್ ಸಭಿ ಸವಾಲು ಕೋಟಿ ಚೆನ್ನಯ್ಯ ಕಥಾ ಪ್ರಸಂಗದ ಪದರಂಗಿತ ಅಟ್ಟಣೆ ಮಲ್ತದನಂದು ವೇದಿಕೆದ ಗುರುಕಾರ್ಯರು ನವೀನ್ ಅಮೀನ್ ಪ್ರಕಟಣೆ ತೆರಿಪಾದಿರು. ಇಡೆಗ್ ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೇಲು.